71ನೇ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಜರುಗಿತು. ಕಾರ್ಕಳ ತಾಲೂಕು ದಂಡಾಧಿಕಾರಿಯಾದ ಪುರಂದರ ಹೆಗ್ಡೆ ಅವರು ಧ್ವಜಾರೋಹಣ ಮಾಡಿ ರಾಜ್ಯೋತ್ಸವದ ಸಂದೇಶ ನೀಡಿದರು. ಜನಸಮೂಹ ಇದುವೇ ಗಣರಾಜ್ಯ, ಇದೇ ಗಣರಾಜ್ಯವಾಗಿರುತ್ತದೆ. ಈ ಸಮೂಹ ಮುಖಾಂತರ ಜನಗಳು ಆಡಳಿತ ಮಾಡುವಂಥದ್ದು ಇದು ಗಣರಾಜ್ಯದ ಮುಖ್ಯ ಉದ್ದೇಶ. 1950 ಜನವರಿ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ರಚಿಸಿ ನಾವು ಸಂವಿಧಾನವನ್ನು ಜಾರಿಗೆ ತಂದಿದೆ. ಮುಖ್ಯವಾಗಿ ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ. ಭಾರತ ರಾಷ್ಟ್ರದಲ್ಲಿ ಮುಖ್ಯವಾಗಿ ನಮ್ಮದು ಬಲಿಷ್ಠವಾದ ಮತ್ತು ಪವಿತ್ರವಾದಂಥ ಬಹಳಷ್ಟು ಪ್ರಪಂಚದಲ್ಲಿ ಶ್ರೇಷ್ಠವಾದ ಸಂವಿಧಾನವಾಗಿರುತ್ತದೆ. ಈ ಸಂವಿಧಾನದ ಆಧಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಆಡಳಿತ ವ್ಯವಸ್ಥೆಗಳು ಸಂವಿಧಾನ. ಈ ಸಂದರ್ಭದಲ್ಲಿ ಕಾರ್ಕಳದ ಶಾಸಕರಾದ ಬಿ ಸುನಿಲ್ ಕುಮಾರ್, ಮೇಜರ್ ಹರ್ಷ, GS ಶಶಿಧರ್, ರೇಖಾ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಕಳ ನಗರ ಠಾಣಾಧಿಕಾರಿ ಮಂಜು ಅಬರು ಕಮಾಂಡರ್ ಆಗಿ ಪಥಸಂಚಲನ ನಡೆಸಿದರು.